ಒಂದು ಕಡೆ ಜೀವ ಕಳೆ ಪಡೆದು ನಿಂತಿರುವ ಹಳೆಯ ಬಾಟಲ್ಗಳು, ಮತ್ತೊಂದು ಕಡೆ ಬಣ್ಣ ಬಣ್ಣದ ಹೂಗಳಾಗಿ ಪರಿವರ್ತಿತವಾದ ತೆಂಗಿನಕಾಯಿ ಚಿಪ್ಪುಗಳು. ಇಲ್ಲಿಗೆ ಹೋದ್ರೆ ಸುಂದರ ಲೋಕದ ಅನಾವರಣಗೊಳಿಸುವಂತಹ ಭಾಸವಾಗ್ತದೆ. ಇದೆಲ್ಲ ಎಲ್ಲಿ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಹಳೆಯ ತ್ಯಾಜ್ಯ ವಸ್ತುಗಳಿಗೆ ಜೀವ ಕಳೆ ಕೊಟ್ಟ ಮಹಿಳೆ. ಬಾಟಲ್, ತೆಂಗಿನಕಾಯಿ, ಟೈರ್ಗೆ ಹೊಸ ರೂಪ. ನಾನಾ ಬಗೆಯ ಕಲಾಕೃತಿಯೊಂದಿಗೆ ಕಂಗೊಳಿಸುತ್ತಿದೆ ಮನೆಯಂಗಳ. ಹೀಗೆ ಮನೆಯಂಗಳದಲ್ಲಿ ಕಂಗೊಳಿಸುತ್ತಿರುವ ವಿವಿಧ ಕಲಾಕೃತಿಗಳನ್ನ ಕಂಡು ವಾವ್ ಅಂದ್ರ. ಈ ಸುಂದರ ಸೊಬಗನ್ನ ಕಂಡು ಬೆರಗಾದ್ರ. ಕಣ್ಮನಕ್ಕೆ ಹಿತ ಕೊಡುವ ಈ ದೃಶ್ಯ ಕಿನ್ನಿಗೋಳಿಯ ಮನೆಯೊಂದರದು. ಹೀಗೆ ಹಳೆಯ ತ್ಯಾಜ್ಯ ವಸ್ತುಗಳಿಗೆ ಜೀವ ಕಳೆ ಕೊಟ್ಟ ಮಹಿಳೆಯ ಹೆಸರು ಸುಮತಿ ಶೆಟ್ಟಿ. ಕಿನ್ನಿಗೋಳಿ ಸಮೀಪದ ಕೆಮ್ರಾಲ್ ಗ್ರಾಮದ ಸುಮತಿ ಶೆಟ್ಟಿಯವರಿಗೆ ಇದೀಗ 80 ವರ್ಷ ವಯಸ್ಸು. ಕಳೆದ ಹಲವು ವರ್ಷಗಳಿಂದ ಹಳೆಯ ತ್ಯಾಜ್ಯ ವಸ್ತುಗಳನ್ನು ಬಳಸಿ ತಮ್ಮದೇ ಆದ ಕಲ್ಪನೆಯಲ್ಲಿ ಅದಕ್ಕೆ ಜೀವ ಕಳೆ ನೀಡಿದ್ದಾರೆ. ಮಿನರಲ್ ವಾಟರ್ ಬಾಟಲ್ಗಳನ್ನು ತುಂಡರಿಸಿ ಹೂವಾಗಿ ಪರಿವರ್ತಿಸಿದ್ರೆ, ತೆಂಗಿನಕಾಯಿಗಳಿಗೆ ಸಿಲ್ವರ್ ಗೋಲ್ಡ್ ಬಣ್ಣ ಬಳಿದು ಒಂದಕ್ಕೊಂದು ಕೂಡಿಸಿ ಆಕರ್ಷಕವಾಗಿ ಕಾಣುವಂತೆ ಮಾಡಿದ್ದಾರೆ. ತೆಂಗಿನಕಾಯಿ ತುರಿದ ನಂತರ ಉಳಿಯುವ ಸಿಪ್ಪೆಯನ್ನ ಗಮ್ ಬಳಸಿ ಅಂಟಿಸಿ ಬಣ್ಣ ಬಳಿದು ಹೊಸ ರೂಪ ನೀಡಿದ್ದಾರೆ. ಹಳೆಯ ಟೈರ್, ಮಣ್ಣಿನ ಮಡಕೆಗಳಿಗೆ ಬಣ್ಣ ಬಳಿದು ಮನೆಯ ಮುಂಭಾಗ ಇರಿಸಿದ್ದು ಆಕರ್ಷಣೀಯವಾಗಿ ಕಾಣುತ್ತಿದೆ. ಒಂದು ಜಾತಿಯ ಹುಲ್ಲನ್ನು ತಂದು ಅದನ್ನು ಒಣಗಿಸಿ ಬೇರೆ ಬೇರೆ ಆಕೃತಿಯ ಬುಟ್ಟಿಗಳನ್ನ ಹೆಣೆದು ಇಟ್ಟಿದ್ದಾರೆ. ಹಳೆಯ ಮನೆಯ ಹಂಚನ್ನ ತಂದು ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣ ಬಳಿದು ಮನೆಯ ಸುತ್ತ ಅಳವಡಿಸಿದ್ದು, ಇನ್ನೂ ಅನೇಕ ವಸ್ತುಗಳು ತಮ್ಮ ಮೂಲ ಸ್ವರೂಪವನ್ನ ಮರೆಮಾಚಿ ಸುಮತಿ ಶೆಟ್ಟಿಯವರ ಕೈಯಿಂದ ಹೊಸ ರೂಪ ಪಡೆದಿದೆ. ಕಲಾಕೃತಿ ಎಲ್ಲಿಡೆ ಅನ್ಮೂಲು ಹಲ್ಲಿಡೆ ಅಮ್ಮರೊಟ್ಟಿಗೆ ಮಾತ ಕಟ್ಟೆ ಕಟ್ಟುನ ಒಂದು ಮಲ್ಪುನ ತೋಟದ ಎಂಕ ದುಂಬೆ ಮರಳುಂಡು ಬಾಂಬೆಡ್ಲ ಯಾನು ಅವೇ ಮಲ್ತೀನಿ 30 ವರ್ಷಡ್ಲ ಯಾನು ತೂಪಿನಂಚ ಯಾನು ಅಲ್ಪಾಪುರ ಮಲ್ತಿದ್ದೆ ಕೆಣ್ಣಕ್ಕೆ ಇಲ್ಲುನು ಅವೇನು ಭಾರಿ ಪೊರ್ಲು ಮಲ್ತ ಅವೇ ಮರಲಿ ಎಂಕ್ ಮೂಲು ಪೂರಲ ಮಸ್ತು ಮಲ್ದೆ. ತಾರೈಡು ಮಲ್ದೆ, ತಿಪ್ಪಿಡು ಮಲ್ದೆ, ತೆಪ್ಪುಡು ಮಲ್ದೆ, ಕರಟು ಮಲ್ದೆ, ಮಣಿಟು ಮಲ್ದೆ, ಪರ್ತಿದ ಕೋರುಡು ಮಲ್ದೆ. ಬೊಕ್ಕ ಅವೇ ಒಂದು ಪೂರಲ ಎಂಚಿನ ತಿಕ್ಕಳು ಅವೇನು ಪೂರ ಯಾನ ಈಗ ರೂಪ ಕೊರತೆ ಬೇಗ ದಕ್ಕರೆಲ್ಲ ಬಂಗತ್ತೆ. ಕುಪ್ಪಿಡು, ಬಿಯರ್ ಬಾಟ್ಲಿಡು, ಕುಪ್ಪಿಲೇಡು ಮಸ್ತು ಮಲ್ದೆ. ಬೊಕ್ಕ ಡ್ರಾಯಿಂಗ್ ಕಲರ್ ಪೂರ ಯಾನೇ ಮಲ್ಪುನು ಎಂಗೆ ತಾಪುನು ಮಲ್ಲ ಇಲ್ಲದವಲ ಇದು ಹತ್ತು ಬೊಕ್ಕ ಪಿದಾಯ್ದ ಪೂರ ಕಲ್ಲರ್ ಯಾನೇ ಮಲ್ಪುನು ಪೂರ. ಸುಮತಿ ಶೆಟ್ಟಿಯವರು ವಿದ್ಯಾಭ್ಯಾಸ ಮಾಡಿದ್ದು ಕೇವಲ 5ನೇ ತರಗತಿ. ಮದುವೆಯ ಬಳಿಕ ಕೆಲ ವರ್ಷಗಳು ಮುಂಬೈಯಲ್ಲಿ ನೆಲೆಸಿದ್ದು, ಊರಿಗೆ ವಾಪಸ್ಸಾದ ಬಳಿಕ ಈ ಕಲಾಕೃತಿಗಳನ್ನು ರಚಿಸಲು ಪ್ರಾರಂಭಿಸಿದ್ದಾರೆ. ತಮ್ಮ 2 ಮಕ್ಕಳು ಹೊರ ರಾಜ್ಯದಲ್ಲಿ ನೆಲೆಸಿದ್ದು, ತಮ್ಮ ತಾಯಿಯ ಸಾಧನೆಗೆ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು ಸಹಕಾರ ನೀಡುತ್ತಿದ್ದಾರೆ. ಇವರ ಈ ಕಲಾಕೃತಿಗಳನ್ನ ನೋಡಲೆಂದೇ ಹಲವಾರು ಮಂದಿ ಇವರ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಇವರ ಈ ಸಾಧನೆಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಗಳನ್ನು ಮಾಡಿವೆ. ವಯಸ್ಸು 80 ಆದ್ರೂ ಕಲೆಯ ಮೇಲಿನ ಆಸಕ್ತಿ ಇನ್ನೂ ಕಡಿಮೆಯಾಗಿಲ್ಲ ಎಂಬುದೇ ಅಭಿನಂದನೀಯ. ನಿಶಾಂತ್ ಕೀಲೆಂಚೂರು, ನಮ್ಮ ಕುಡ್ಲ 24x7 ಕಿನ್ನಿಗೋಳಿ.